ಕಾರ್ಕಳ ಅತ್ತೂರಿನ ಸಂತ ಲೌರೆನ್ಸ್ನ ಬಸಿಲಿಕಾದ ವಾರ್ಷಿಕ ಮಹೋತ್ಸವ ಜನವರಿ 25ರಿಂದ 29ರವರೆಗೆ ಜರುಗಲಿದ್ದು, ವಾರ್ಷಿಕ ಮಹೋತ್ಸವಕ್ಕೆ ಉಡುಪಿ ಧರ್ಮಕೇಂದ್ರದ ಧರ್ಮಾಧ್ಯಕ್ಷರಾದ ಅತಿವಂದನೀಯ ಜೆರಾಲ್ಡ್ ಐಸಾಕ್ ಲೋಬೋ ಅವರು ಧ್ವಜಾರೋಹಣ ಮಾಡಿ 5 ದಿನಗಳ ಉತ್ಸವಕ್ಕೆ ಚಾಲನೆಯನ್ನು ನೀಡಿದರು. ಈ ವೇಳೆ ಪಾಲನಾ ಮಂಡಳಿಯ ಉಪಾಧ್ಯಕ್ಷರಾದ ಸಂತೋಷ್ ಡಿಸಿಲ್ವಾ ಅವರು ಪ್ರಾಸ್ತಾವಿಕ ಮಾತನಾಡಿದರು. ಸಾಂತ್ವನ ನೀಡುವಗೋಸ್ಕರ ಬಡವರ ವರ್ಷವನ್ನು ಘೋಷಿಸುವ ಈ ಸಂದರ್ಭದಲ್ಲಿ ಅದೇ ಧ್ಯೇಯ ವಾಕ್ಯವನ್ನು ಇಟ್ಟುಕೊಂಡು ಈ ವರ್ಷದ ಸಂದೇಶವನ್ನು ಇಟ್ಟುಕೊಂಡು ಹಬ್ಬವನ್ನು ನಡೆಯುವಂತಹ ಕಾರ್ಯಕ್ರಮಕ್ಕೆ ತಮಗೆಲ್ಲರಿಗೆ ಸ್ವಾಗತವನ್ನು ಬಯಸುತ್ತಾ ಸಂತ ಲೋರೆನ್ಸರ ಅಭಿನಯದ ಮೂಲಕ ನಡೆಯುವಂತಹ ಕಾರ್ಯಕ್ರಮ. ಏತನ್ಮಧ್ಯೆ ಜಗತ್ ಪ್ರಸಿದ್ಧ ಅತ್ತೂರು ಸೈಂಟ್ ಲಾರೆನ್ಸ್ ಬಸಿಲಿಕಾದ ವಾರ್ಷಿಕ ಮಹೋತ್ಸವದ 2ನೇ ದಿನವಾದ ಸೋಮವಾರ ಭಕ್ತರ ಜನಸಾಗರ ಹರಿದು ಬಂದಿತ್ತು. ಜಾತಿ ಮತ ಧರ್ಮದ ಹಂಗಿಲ್ಲದೆ ಸಾವಿರಾರು ಭಕ್ತರು ಅತ್ತೂರು ಬಸಿಲಿಕಾದ ಸನ್ನಿಧಿಯಲ್ಲಿ ಮೇಣದ ಬತ್ತಿಯನ್ನು ಬೆಳಗಿಸಿ ಭಕ್ತಿಯ ಹರಕೆಯನ್ನು ಸಮರ್ಪಿಸಿದರು. ಸೈಂಟ್ ಲಾರೆನ್ಸ್ ಚರ್ಚ್ ಬಣ್ಣ ಬಣ್ಣದ ವಿದ್ಯುತ್ ದೀಪಗಳಿಂದ ಅಲಂಕೃತವಾಗಿ ಭಕ್ತಾದಿಗಳನ್ನು ತನ್ನೆಡೆಗೆ ಆಕರ್ಷಿಸುತ್ತಿತ್ತು. ಮಹೋತ್ಸವದ ಅಂಗವಾಗಿ ವಿವಿಧ ಭಾಷೆಗಳಲ್ಲಿ ವಿಶೇಷ ಬಲಿಪೂಜೆಗಳು ಜರುಗಿದವು. ಕರಾವಳಿ ಹಾಗೂ ಅವರ ಜಿಲ್ಲೆಗಳಿಂದ ಆಗಮಿಸಿದ ಧರ್ಮಗುರುಗಳು ಪೂಜಾ ವಿಧಾನಗಳನ್ನು ನೆರವೇರಿಸಿದರು. ಸಂತ ಲಾರೆನ್ಸ್ ಸರಪಾವಡ ಮೂರ್ತಿಯ ದರ್ಶನವನ್ನ ಪಡೆಯಲು ಭಕ್ತರು ಕಾತುರದಿಂದ ಪಾಲ್ಗೊಂಡಿದ್ದರು. ಕ್ಷೇತ್ರದ ಪಾಲನಾ ಮಂಡಳಿಯ ಮತ್ತು ಕಾರ್ಕಳ ಪೊಲೀಸರ ವತಿಯಿಂದ ಆಗಮಿಸುವ ಭಕ್ತರಿಗೆ ಯಾವುದೇ ತೊಂದರೆಯಾಗದಂತೆ ಸುಗಮ ವ್ಯವಸ್ಥೆಯನ್ನ ಕಲ್ಪಿಸಲಾಗಿತ್ತು. ಕ್ಷೇತ್ರದ ಆವರಣದಲ್ಲಿ ನೂರಾರು ಮಳಿಗೆಗಳಲ್ಲಿ ವ್ಯಾಪಾರ ಚಟುವಟಿಕೆಗಳು ಬಿರುಸಿನಿಂದ ಸಾಗಿದ್ದವು. ಸಿಹಿ ತಿಂಡಿ, ಆಹಾರ ಉತ್ಪನ್ನಗಳು ಮತ್ತು ಗೃಹ ಉಪಯೋಗಿ ವಸ್ತುಗಳ ಮಳಿಗೆಗಳಲ್ಲಿ ಗ್ರಾಹಕರ ಸಂಖ್ಯೆ ಹೆಚ್ಚಿದ್ದು, ಉಪಕರಣಗಳು ಹಾಗೂ ಆಟಿಕೆಗಳ ಮಳಿಗೆಗಳಲ್ಲಿ ಮಕ್ಕಳು ಮನರಂಜನೆಯಲ್ಲಿ ಮುಳುಗಿದ್ದರು. ಕಾರ್ಕಳ ಪೊಲೀಸ್ ಅಧಿಕಾರಿಗಳ ನೇತೃತ್ವದಲ್ಲಿ ಬಿಗಿ ಬಂದೋಬಸ್ತು ಏರ್ಪಡಿಸಿ ಸಿಸಿಟಿವಿ ಕ್ಯಾಮೆರಾಗಳ ಮೂಲಕ ನಿಗಾ ಇರಿಸಲಾಗಿತ್ತು. ಕ್ಷೇತ್ರದ ಸ್ವಯಂ ಸೇವಕರು ಭಕ್ತರಿಗೆ ಮಾರ್ಗದರ್ಶನ ನೀಡುತ್ತಿದ್ದು, ಪಾರ್ಕಿಂಗ್ ವ್ಯವಸ್ಥೆ ಅಚ್ಚುಕಟ್ಟಾಗಿ ನಿರ್ವಹಿಸಲಾಗಿತ್ತು. ಅತ್ತೂರು ಜಾತ್ರೆ ಮತ್ತು ಸಂಭ್ರಮದ ಸಮಾಗಮವಾಗಿ ಹೆಚ್ಚಿನ ಗಮನ ಸೆಳೆದಿದೆ.